ಏಳನೇ ಅಧ್ಯಾಯ ಭಕ್ತಾದಿಗಳಿಗೆ ಸ್ವಾಗತ. ಇವತ್ತು ನಾವು ಶ್ರದ್ಧೆಯ ಪ್ರಭೇದಗಳು ಅಂತ ಹೇಳುವ 17ನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ಕೃಷ್ಣ 16ನೇ ಮತ್ತು 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗ ಮತ್ತು ದೈವಿ ಮತ್ತು ರಾಕ್ಷಸಿ ಜನರ ಪುರುಷೋತ್ತಮ ಯೋಗದಲ್ಲಿ ಅವನ ಐಶ್ವರ್ಯ ಧಾಮದ ಬಗ್ಗೆ ಅವನು ವಿವರಣೆ ನೀಡಿದ್ದಾನೆ. 16ನೇ ಅಧ್ಯಾಯದಲ್ಲಿ ದೈವಿ ಮತ್ತು ರಾಕ್ಷಸಿ ಪ್ರವೃತ್ತಿಯರ ವಿಷಯಗಳನ್ನು ಕೃಷ್ಣ ಹೇಳಿದ್ದಾನೆ. ಹೇಗೆ ರಾಕ್ಷಸಿ ಪ್ರವೃತ್ತಿಯವರು ಇರ್ತಾರೆ, ಆಮೇಲೆ ದೈವಿ ಪ್ರಕೃತಿಯವರ ಗುಣಗಳೇನು ಅಂತ ಹೇಳುವುದನ್ನು ಕೂಡ ಕೃಷ್ಣ ಹೇಳಿದ್ದಾನೆ. ಅದನ್ನೇ ಮುಂದುವರಿಸಿಕೊಂಡು ಇವತ್ತು ಕೃಷ್ಣ ಇಲ್ಲಿ ಪುನಃ ಹೇಳ್ತಿದ್ದಾನೆ. ಆ 3 ಗುಣಗಳು ಅಂದ್ರೆ ಸಾತ್ವಿಕ, ರಾಜಸ, ತಾಮಸ ಗುಣದವರ ಬೇರೆ ಬೇರೆ ಲಕ್ಷಣಗಳನ್ನು ಇವತ್ತು ಪುನಃ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ. ನಾನು ಮೊದಲಿಗೆ ಈ ಅಧ್ಯಾಯದ ಇದು ಕೂಡ ಒಂದು ಚಿಕ್ಕ ಅಧ್ಯಾಯ, ಓದಿದ್ರೆ ಅರ್ಥ ಆಗುವಂತಹದ್ದೇ ಎಲ್ಲರಿಗೂ ಕೂಡ. ಆದ್ರೂ ಸಣ್ಣದಾದ ವಿವರಣೆಯನ್ನು ಕೊಡ್ತೇನೆ. ಮೊದಲಿಗೆ ನಾನು ಎಲ್ಲಾ ಶ್ಲೋಕಗಳನ್ನು ಓದ್ತೇನೆ. ಒಂದು ಶ್ಲೋಕ ಓದಿ ಒಂದು ಅದರ ವಿವರಣೆ ಕೊಡೋದು ಅಂತ ಹೇಳಿದ್ರೆ ಅದು ಸ್ವಲ್ಪ ಕಷ್ಟ ಆಗ್ತದೆ. ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲದ ಬಿಡ್ತದೆ. ಆದ್ರಿಂದ ನಾನು ಎಲ್ಲಾ ಶ್ಲೋಕಗಳನ್ನು ಓದಿ ಆಮೇಲೆ ಅದನ್ನು ಬೇರೆ ಬೇರೆ ಪಾರ್ಟ್ ತರ ಟೇಬಲ್ ತರ ಮಾಡಿ ನಾನು ಇವತ್ತು ವಿವರಣೆ ಕೊಡ್ತಾ ಇದ್ದೇನೆ. ಅದರಿಂದ ಶ್ಲೋಕವನ್ನು ಓದಿ ಅದರ ಅನುವಾದ ಕೂಡ ಓದ್ತಾ ಇದ್ದೇನೆ. ಮೊದಲಿಗೆ ಅರ್ಜುನ ಪ್ರಶ್ನೆ ಮಾಡ್ತಾನೆ ಇಲ್ಲಿ ಕೃಷ್ಣನ ಹತ್ರ. ಅರ್ಜುನೋವಾಚ ಯೇ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಅರ್ಜುನ ಪ್ರಶ್ನಿಸಿದನು, ಕೃಷ್ಣ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ ಅಥವಾ ತಾಮಸ ಗುಣದವರೇ? ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಕೀ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ದೇಹಧಾರಿಯಾದ ಆತ್ಮನು ಪಡೆದ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಯದ್ದು ಆಗಿರಬಹುದು: ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಹೇಳು. ಸತ್ವಾನುರೂಪ ಸರ್ವಸ್ವ ಶ್ರದ್ಧಾ ಭವತಿ ಭಾರತ ಶ್ರದ್ಧಮಾಯೋಯಂ ಪುರುಷೋ ಯೋ ಯಚ್ಛದ್ರಸ ಏವ ಸಹ. ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗೆ ಅನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತಗಣಾಂ ಚನ್ಯೇ ಯಜಂತೆ ತಾಮಸಾ ಜನಾಃ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜೆ ಮಾಡುತ್ತಾರೆ, ರಾಜಸ ಸ್ವಭಾವದವರು ರಾಕ್ಷಸನ್ನು ಪೂಜಿಸುತ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಃ ಕಾಮರಾಗ ಬಲಾನ್ವಿತಃ ಕರ್ಷಯಂತಹ ಶರೀರಸ್ಥಂ ಭೂತಗ್ರಾಮಮಥೇತಸಃ ಮಾಂ ಚೈವಾಂತಹ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಯಾರು ಶಾಸ್ತ್ರದಲ್ಲಿ ವಿಧಿಸಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ, ಅವನ್ನು ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ, ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ, ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂಥವರು ನಿಶ್ಚಯವಾಗಿ ಅಸುರರು. ಆಹಾರಸ್ತಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ವೇದಮಿಮಂ ಶೃಣು. ಪ್ರತಿ ಮನುಷ್ಯನು ಇಷ್ಟಪಡುವ ಆಹಾರದಲ್ಲಿ ಕೂಡ ಐಹಿಕ ಪ್ರಕೃತಿಯ ಗುಣತ್ರಯಗಳು ಅನುಗುಣವಾಗಿ 3 ರೀತಿ: ಯಜ್ಞಗಳು, ತಪಸ್ಸು ಮತ್ತು ದಾನಗಳ ವಿಷಯದಲ್ಲಿ ಸಹ ಇದು ನಿಜ. ಅವುಗಳ ಭೇದವನ್ನು ಈಗ ಕೇಳು. ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯಾ ಸ್ನಿಗ್ಧಾ ಸ್ಥಿರ ಹೃದ್ಯಾ ಆಹಾರ ಸಾತ್ವಿಕ ಪ್ರಿಯ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯಸ್ಸನ್ನು ಹೆಚ್ಚಿಸುತ್ತದೆ, ಮನುಷ್ಯನ ಅಸ್ತಿತ್ವವನ್ನು ಪರಿಶುದ್ಧಗೊಳಿಸುತ್ತದೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಕೊಡುತ್ತದೆ. ಅಂತ ಆಹಾರಗಳು ರಸಯುಕ್ತವಾಗಿರುತ್ತದೆ, ಜಿಡ್ಡಿನಿಂದ ಕೂಡಿರುತ್ತದೆ, ಆರೋಗ್ಯಕರವಾಗಿರುತ್ತದೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತದೆ. ಕಟ್ವಾಮ್ಲ ಲವಣ ಪ್ರತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಮಯಪ್ರದ. ಬಹು ಕಹಿಯಾದ, ಬಹು ಹುಳಿಯಾದ, ಉಪ್ಪಾದ, ಬಿಸಿಯಾದ, ಖಾರವಾದ, ಒಣಕಲಾದ ಮತ್ತು ಸುಡುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದದ್ದು. ಇಂತಹ ಆಹಾರಗಳು
ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡಬಲ್ಲವು. ಯಾತಾಯಾಮಂ ಗತರಸಂ ಪೂತಿ ಪರಿಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ತಿನ್ನುವುದಕ್ಕೆ 3 ಗಂಟೆಗಳ ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿ ಇಲ್ಲದ ಕೆಟ್ಟು ಹಳಸಿದ ಆಹಾರ ಮತ್ತು ಉಚ್ಚಿಷ್ಟವೂ ಅಸ್ಪೃಶ್ಯವೂ ಆದ ಆಹಾರ ತಾಮಸ ಗುಣದವರಿಗೆ ಪ್ರಿಯವಾದದ್ದು. ಅಪಲಾಂಕಾಕ್ಷಿರ್ಯಜ್ಞೋ ವಿದಿದಿಷ್ಟೋ ಯ ಇಜ್ಜತೆ ಯಷ್ಟವ್ಯಂ ಮೇವೇತಿ ಮನಃ ಸಮಾದಾಯ ಸ ಸಾತ್ವಿಕಃ. ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞ ಸಾತ್ವಿಕವಾದದ್ದು. ಅಭಿಸಂದಾಯತು ಫಲಂ ದಂಭಾರ್ಥಮಪಿ ಚೈವ ಯತ್ ಇಜ್ಜತೆ ಭರತ ಶ್ರೇಷ್ಠಂ ತಂ ಯಜ್ಞಂ ವಿದ್ಧಿ ರಾಜಸಂ. ಅರ್ಜುನನೇ, ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರಕ್ಕಾಗಿ ಮಾಡುವ ಯಜ್ಞ ರಾಜಸವೆಂದು ತಿಳಿದುಕೋ. ವಿಧಿ ಹೀನ ಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧರ್ಮಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞ ತಾಮಸ ಗುಣದ್ದು ಎಂದು ಪರಿಗಣಿಸಲಾಗಿದೆ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಪರಮಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ಳುತ್ತದೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಸ್ವಾಧ್ಯಾಯಾಭ್ಯಾಸನಂ ಚೈವ ವಾಗ್ಮಯಂ ತಪ ಉಚ್ಯತೆ. ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನಾಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು ಇವೆಲ್ಲ ಸೇರಿ ಮಾತಿನ ತಪಸ್ಸಾಗುತ್ತದೆ. ಮನಃ ಪ್ರಸಾದ ಸೌಮ್ಯತ್ವಂ ಮೌನ ಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸಮುಚ್ಯತೆ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿಯು ಮನಸ್ಸಿನ ತಪಸ್ಸು. ಶ್ರದ್ಧೆಯ ಪರಯ ತಪ್ತಂ ತಪಸ್ತ್ರಿವಿಧಂ ನರೈ ಅಪಲಾಕಾಂಕ್ಷಿರ್ಭಿರ್ಯುಕ್ತೇ ಸಾತ್ವಿಕಂ ಪರಿಚಕ್ಷತೆ. ಮನುಷ್ಯರು ಐಹಿಕ ಲಾಭವನ್ನು ನಿರೀಕ್ಷಿಸದೆ ಪರಮಪ್ರಭುವಿಗಾಗಿ ಕೆಲಸ ಮಾಡುತ್ತಾ ದಿವ್ಯ ಶ್ರದ್ಧೆಯಿಂದ ಆಚರಿಸುವ ಈ ತ್ರಿವಿಧ ತಪಸ್ಸಿಗೆ ಸಾತ್ವಿಕ ತಪಸ್ಸು ಎಂದು ಹೆಸರು. ಸತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಜಂಬಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸ ಎಂದು ಹೇಳುತ್ತಾರೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋದಾರ್ಥನಾರ್ಥಂ ವಾ ತತ್ತಾಮಸಮುದಾಹೃತಂ. ಮೂರ್ಖತನದಿಂದ ತನ್ನನ್ನೇ ತಾನು ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಇತರರಿಗೆ ತೊಂದರೆ ಮಾಡುವ ತಪಸ್ಸು ತಾಮಸ ತಪಸ್ಸು. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ಎಂದು ಹೇಳುತ್ತಾರೆ. ಆದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯ ಚ ದೀಯತೆ ಅಸತ್ಕೃತಮವಜ್ಞಾನ ಜ್ಞಾತಂ ತತ್ತಾಮಸ ಮುದಾಹೃತಂ. ಅಶುಚಿಯಾದ ಸ್ಥಳದಲ್ಲಿ, ಅನುಚಿತವಾದ ಕಾಲದಲ್ಲಿ, ಅಪಾತ್ರನಿಗೆ ಕೊಟ್ಟ ದಾನ, ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ಗುಣದ ದಾನ ಎಂದು ಕರೆಯುತ್ತಾರೆ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ತಸ್ಮಾತ್ ಓಂ ಇತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಃ ಸತತಂ ಬ್ರಹ್ಮವಾದಿನಾಂ. ಆದ್ದರಿಂದ
ಧರ್ಮಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ ಮತ್ತು ತಪಸ್ಸುಗಳ ಆಚರಣೆಗಳನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಪರಮಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭ ಮಾಡುತ್ತಾರೆ. ತದಿಚ್ಚ ನವಿಸಂದಾಯ ಫಲಂ ಯಜ್ಞ ತಪಕ್ರಿಯಾ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಭೌತಿಕ ತೊಡಕಿನಿಂದ ಮೋಕ್ಷವನ್ನು ಪಡೆಯುವುದು. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದಃ ಪಾರ್ಥಯುಜ್ಯತೆ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಭಕ್ತಿಯುತ ಯಜ್ಞದ ಗುರಿಯು ಪರಮ ಸತ್ಯ. ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವುದನ್ನು ಮತ್ತು ಪರಮ ಪುರುಷನ ಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲಾ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ಅಶ್ರದ್ಧಯ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚಯತ್ ಅಸದ್ಯುತ್ಯುಚ್ಯತೆ ಪಾರ್ಥ ನಚ ತತ್ರೇತ್ಯನೋ ಇಹ. ಪರಮಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ, ತಪಸ್ಸು ಅಶಾಶ್ವತ, ಅದನ್ನು ಅಸತ್ ಎಂದು ಕರೆಯುತ್ತಾರೆ. ಹೀಗೆ ಇವತ್ತಿನ ಅಧ್ಯಾಯದಲ್ಲಿ 28 ಶ್ಲೋಕಗಳು ಉಂಟು. ಇದರಲ್ಲಿ ಮುಖ್ಯವಾಗಿ ತಾಮಸ, ರಾಜಸ ಮತ್ತು ಸಾತ್ವಿಕ ಗುಣದವರ ಆಹಾರದ ಬಗ್ಗೆ, ಯಜ್ಞದ ಬಗ್ಗೆ, ತಪಸ್ಸಿನ ಬಗ್ಗೆ, ದಾನದ ಬಗ್ಗೆ ಹೇಳಿದ್ದಾರೆ. ಕೃಷ್ಣ ಹೇಳ್ತಾನೆ. ಅದನ್ನ ನಾನು ಆ ರೀತಿ ವಿಂಗಡಣೆ ಮಾಡಿ ಎಲ್ಲಾ ಶ್ಲೋಕಗಳ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಶ್ಲೋಕ ಓದ್ತಾ ಇಲ್ಲ ನಾನೀಗ, ಶ್ಲೋಕ ಈಗಾಗಲೇ ಓದಿ ಆಯ್ತಲ್ಲ, ಇನ್ನು ನಾನು ಅದರ ವಿವರಣೆಯನ್ನು ಹೋಗ್ತೇನೆ. ಮೊದಲಿಗೆ ಅರ್ಜುನ ಪ್ರಶ್ನೆ ಮಾಡ್ತಾನೆ ಕೃಷ್ಣನ ಹತ್ರ. ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದಲ್ಲಿದ್ದಾರೆಯೇ, ರಜೋಗುಣದಲ್ಲಿದ್ದಾರೆಯೇ ಅಥವಾ ತಾಮಸ ಗುಣದಲ್ಲಿದ್ದಾರೆಯೇ? ಇವತ್ತು ಕೃಷ್ಣ 3 ಗುಣಗಳನ್ನು ಹೊಂದಿರುವ ಮನುಷ್ಯನ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾನೆ. ಅರ್ಜುನನ ಪ್ರಶ್ನೆ ಏನು ಇವತ್ತು? ಯಾರು ತಮ್ಮ ಇಚ್ಛೆ ಅನುಸಾರ ಪೂಜೆ ಮಾಡುತ್ತಾರೋ, ಅಂದ್ರೆ ಯಾವ ಶಾಸ್ತ್ರ ವಿಧಿಗಳನ್ನು ಅನುಸರಿಸದೆ ತಮ್ಮ ಇಚ್ಛೆಯ ಪ್ರಕಾರ ಪೂಜೆ ಮಾಡ್ತಾರೋ ಅವರ ಸ್ಥಿತಿ ಏನು? ಅವರು ಯಾವ ಗುಣದಲ್ಲಿ ಇರ್ತಾರೆ? ಅವರದ್ದು ರಾಜಸ ಗುಣವೇ, ತಾಮಸ ಗುಣವೇ ಅಥವಾ ಸಾತ್ವಿಕ ಗುಣವೇ ಎಂಬ ಪ್ರಶ್ನೆಗೆ ಈಗ ಕೃಷ್ಣ ಸವಿವರವಾಗಿ ಅರ್ಜುನನಿಗೆ ಎಲ್ಲವನ್ನೂ ತಿಳಿಸಿಕೊಡ್ತಾ ಇದ್ದಾನೆ. ಈ 3 ಗುಣದವರ ಆಹಾರ ಪದ್ಧತಿ, ತಪಸ್ಸು, ದಾನ, ಯಜ್ಞಗಳ ಬಗ್ಗೆ ಕೃಷ್ಣ ಇವತ್ತು ಹೇಳ್ತಾನೆ. ಯಾರು ಸತ್ವಗುಣದಲ್ಲಿದ್ದಾರೋ ಅವರು ದೇವತೆಗಳನ್ನು ಪೂಜೆ ಮಾಡ್ತಾರೆ. ರಜೋಗುಣದವರು ರಾಕ್ಷಸರನ್ನು ಪೂಜೆ ಮಾಡ್ತಾರೆ ಮತ್ತು ತಮೋ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸ್ತಾರೆ ಅಂತ ಹೇಳಿ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಇನ್ನು ಭಗವಂತನನ್ನು ಪೂಜಿಸುವವರು ಇವರೆಲ್ಲಕ್ಕಿಂತ ಮೇಲಿನ ಸ್ತರದಲ್ಲಿ ಇರ್ತಾರೆ. ಅವರು ಶುದ್ಧ ಸಾತ್ವಿಕ ಗುಣದಲ್ಲಿ ಇರ್ತಾರೆ. ಇವರು ಈ 3 ಗುಣಗಳನ್ನು ಕೂಡ ಮೀರಿದವರಾಗಿರ್ತಾರೆ. ಅದರಿಂದ ಸಾತ್ವಿಕ ಗುಣದಲ್ಲಿ ಇದ್ರೂ ಸಾಲದು, ಭಗವಂತನನ್ನು ಸೇರ್ಬೇಕಿದ್ರೆ ನಾವು ಶುದ್ಧ ಸಾತ್ವಿಕ ಗುಣಕ್ಕೆ ಏರ್ಬೇಕು, ಆ ನೆಲೆಗೆ ನಾವು ಏರ್ಬೇಕು. ಇಲ್ಲಿಗ ಸಾತ್ವಿಕ ಗುಣದವರು ದೇವತೆಗಳನ್ನು ಪೂಜೆ ಮಾಡ್ತಾರೆ, ರಾಜಸ ಗುಣದವರು ರಾಕ್ಷಸರನ್ನು ಮತ್ತು ತಾಮಸ ಗುಣದವರು ಭೂತ ಪ್ರೇತಗಳ ಆರಾಧನೆ ಮಾಡ್ತಾರೆ. ಈಗ ಕೃಷ್ಣ ಇಲ್ಲಿ ಸಾತ್ವಿಕ, ರಾಜಸ ಮತ್ತು ತಾಮಸ ಗುಣದವರ ಒಂದೊಂದು ಲಕ್ಷಣಗಳಂದ್ರೆ ಅವರ ಆಹಾರ ಪದ್ಧತಿಯ ಬಗ್ಗೆ ಹೇಳ್ತಾನೆ, ಅವರ ಶ್ರದ್ಧೆಯ ಬಗ್ಗೆ ಹೇಳ್ತಾನೆ. ಆಹಾರದ ರೀತಿ ಯಾವ ರೀತಿ, ಅವರು ಆಹಾರ ಸೇವನೆ ಯಾವ ರೀತಿ ಇರ್ತದೆ, ಸಾತ್ವಿಕ ಗುಣದವರದ್ದು, ರಾಜಸ ಗುಣದವರದ್ದು ಮತ್ತು ತಮ ಗುಣದವರ ಆಹಾರ ಪದ್ಧತಿ ಹೇಗಿರ್ತದೆ, ಅವರ ತಪಸ್ಸು ಹೇಗಿರ್ತದೆ, ಅವರ ಯಜ್ಞ ಯಾವ ರೀತಿ ಇರ್ತದೆ, ಅವರು ಯಾವ ರೀತಿ ದಾನಗಳನ್ನು ಮಾಡ್ತಾರೆ, ಅದನ್ನು ಇವತ್ತು ಕೃಷ್ಣ ಇಲ್ಲಿ ವಿವರವಾಗಿ ಹೇಳ್ತಾ ಇದ್ದಾನೆ. ಮೊದಲನೇಗೆ ಆಹಾರ ಪದ್ಧತಿಯ ಬಗ್ಗೆ. ಸತ್ವಗುಣದವರ ಆಹಾರ ಪದ್ಧತಿ ಹೇಗಿರ್ತದೆ ಅಂತ. ಈಗಿನ ಕಾಲ ಹೇಗಿದೆ ಅಂತ ಹೇಳಿದ್ರೆ, ನಾವು ಬದುಕುವುದಕ್ಕಾಗಿ ತಿಂತಾ ಇಲ್ಲ,
ತಿನ್ನುವುದಕ್ಕಾಗಿ ನಾವು ಬದುಕ್ತಾ ಇದ್ದೇವೆ. ಆ ರೀತಿ ನಮ್ಮ ಆಹಾರ ಸೇವನೆ ಕ್ರಮ. ಈಗ ಎಲ್ಲರನ್ನು ಸೇರಿಸಿ ಹೇಳೋದು, ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇರೋದು. ನಾನು ಯಾರನ್ನು ಗುಟ್ಟು ಮಾಡ್ತಾ ಇಲ್ಲ, ಇಲ್ಲಿ ಯಾರನ್ನು ಕೈ ತೋರಿಸಿ ಹೇಳೋ ಸ್ಥಿತಿಯಲ್ಲಿ ಯಾರು ಇಲ್ಲ. ಎಲ್ಲರೂ ನಮ್ಮನ್ನು ಸೇರಿಸ್ಕೊಂಡೆ ನಾವು ಕೂಡ ಅದೇ ಸ್ಥಿತಿಯಲ್ಲಿ ಇರ್ತೇವೆ. ಯಾರು ಮೇಲೆ ಕೆಳಗೆ ಅಂತ ಹೇಳೋ ಸ್ಥಿತಿ ಇಲ್ಲ ಈಗ. ಹಾಗೆ ಅಂತಹ ಒಂದು ಕಲಿಯುಗ ಇದು. ಆಹಾರ ಸೇವನೆ ಅಂದ್ರೆ ಅದಕ್ಕೋಸ್ಕರವೇ ನಾವು ಬದುಕುದು. ದಿನಕ್ಕೊಂದು ರುಚಿ ರುಚಿಯಾದ ಆಹಾರವನ್ನು ಹುಡುಕ್ತಾ ನಾವು ಎಲ್ಲಿಗೆ ಬೇಕಿದ್ರು ಹೋಗ್ತಾ ಇರ್ತೇವೆ. ಎಲ್ಲಿ ತನಕ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ನೀವು ನಿಮ್ಮ ಇಷ್ಟದ ಉಪಹಾರ ಗೃಹದಿಂದ ನಿಮಗೆ ಬೇಕಾದ ಉಪಹಾರಗಳು ಬಿಸಿ ಬಿಸಿಯಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಅಂತಹ ಸೌಕರ್ಯ ಇರುವಂತಹ ಕಾಲ ಇದು. ಸತ್ವಗುಣದ ಆಹಾರಗಳು ಹೇಗಿರ್ಬೇಕು ಅಂತ ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸತ್ವಗುಣದ ಆಹಾರಗಳು ನಮ್ಮ ಜೀವಿತ ಅವಧಿಯನ್ನು ಹೆಚ್ಚಿಸುತ್ತದೆ, ನಮ್ಮ ಅಸ್ತಿತ್ವವನ್ನು ಪರಿಶುದ್ಧಗೊಳಿಸುತ್ತದೆ, ದೇಹಕ್ಕೆ ಬಲ ನೀಡುತ್ತದೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತದೆ, ಜಿಡ್ಡಿನಿಂದ ಕೂಡಿರುತ್ತದೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತದೆ. ಆಯುರ್ವೇದದಲ್ಲಿ ಹೇಳ್ತಾರೆ, ಆಹಾರ ತಯಾರಿಸ್ಲಿಕ್ಕೂ ಸರಳವಾಗಿರ್ಬೇಕು, ಜೀರ್ಣಿಸ್ಲಿಕ್ಕೂ ಸರಳವಾಗಿರ್ಬೇಕು ಅಂತ. ಆಹಾರ ಎಷ್ಟು ರಸಯುಕ್ತವಾಗಿರ್ತದೋ ಅಷ್ಟು ಬೇಗ ಜೀರ್ಣವಾಗ್ತದೆ. ಪ್ರಕೃತಿ ನಮಗೆ ಸುಲಭವಾಗಿ ಆಹಾರ ತಯಾರು ಮಾಡ್ಲಿಕ್ಕೆ ಬೇಕಾದಂತಹ ಅಗತ್ಯವಾದ ಎಲ್ಲವನ್ನೂ ಕೊಟ್ಟಿದೆ. ನಮಗೆ ಪ್ರಕೃತಿಯಲ್ಲೇ ನಮ್ಮ ಆಹಾರಗಳು ಎಲ್ಲಾ ಸಿಗ್ತದೆ. ಅದಕ್ಕಾಗಿ ನಾವು ಹೆಚ್ಚು ಕಷ್ಟ ಏನು ಪಡಬೇಕಾಗಿಲ್ಲ. ಸ್ವಲ್ಪ ಕಷ್ಟಪಟ್ಟರು ನಮಗೆ ಬೇಕಾದ ಆಹಾರಗಳನ್ನು ನಾವು ಬೆಳಿಬಹುದು. ಹಣ್ಣುಗಳು, ತರಕಾರಿಗಳು, ಬೇಳೆಕಾಳುಗಳು, ಹಾಲಿನಿಂದ ಮೊಸರು ತಯಾರಿಸಿದಂತಹ ಮೊಸರು, ತುಪ್ಪ, ಇದರಲ್ಲಿ ಎಲ್ಲಾ ಇದೆ. ಅಂದ್ರೆ ಪ್ರಕೃತಿಯಲ್ಲಿ ಸಿಕ್ಕುವ ವಸ್ತುವಿನಲ್ಲಿ ನಾವೀಗೇನು ಡಯಟ್ ಫುಡ್ ಅಂತ ಹೇಳ್ತೇವಲ್ಲ, ಅದರಲ್ಲಿ ಪ್ರೋಟೀನ್ ಇರ್ಬೇಕು, ಮಿನರಲ್ಸ್ ಇರ್ಬೇಕು, ಫ್ಯಾಟ್ ಇರ್ಬೇಕು, ವಿಟಮಿನ್ಸ್ ಇರ್ಬೇಕು, ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದನ್ನು ನಾವು ಕೃತಕವಾಗಿ ತಯಾರಿಸಿ ಸೇವಿಸಬೇಕಾದ ಅಗತ್ಯ ಇಲ್ಲ. ಪ್ರಕೃತಿಯಲ್ಲಿ ಸಿಗುವಂತಹದನ್ನು ನಾವು ಸೇವಿಸಿದ್ರೆ ನಮಗೆ ಬೇಕಾದ ಎಲ್ಲಾ ಸಂತುಲಿತ ಆಹಾರಗಳು ಸಿಗ್ತದೆ. ಪೂರ್ಣ ಆಹಾರ ಅದು ಮತ್ತು ಸಂತುಲಿತ ಆಹಾರ ಕೂಡ ಅದೇ. ಇಂಥದ್ದನ್ನು ನಾವು ಸೇವಿಸಿದ್ರೆ ಇದು ಸತ್ವಗುಣದ ಆಹಾರ ಆಗಿರ್ತದೆ. ಪ್ರಕೃತಿಯಲ್ಲಿರುವ ಆಹಾರಗಳನ್ನು ಸೇವಿಸುವುದರಿಂದ ನಾವು ಪ್ರಕೃತಿ ನಮಗೆ ಕೊಟ್ಟಂತಹ ಹಣ್ಣು ಹಂಪಲು, ತರಕಾರಿಗಳು, ಧಾನ್ಯಗಳು, ಬೇಳೆಕಾಳುಗಳು, ಹಾಲು ಒಂದು ಪರಿಪೂರ್ಣ ಆಹಾರ. ನೀವೇನು ಪ್ರೋಟೀನ್ಸ್ ಮಾಂಸದಿಂದ ಸಿಗ್ತದೋ ಅದೆಲ್ಲ ನಿಮಗೆ ಹಾಲಿನ ಉತ್ಪನ್ನಗಳಲ್ಲಿ ಇದೆ. ಅದರಿಂದ ಯಾವುದಕ್ಕೂ ನಾವು ಕೃತಕವಾಗಿ ನಾವು ಯಾವುದನ್ನು ಅವಲಂಬಿಸಬೇಕಾಗಿಲ್ಲ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಇನ್ನು ರಜೋಗುಣದವರ ಆಹಾರದ ಬಗ್ಗೆ ಕೃಷ್ಣ ಇಲ್ಲಿ ಹೇಳ್ತಾನೆ. ಅವರ ಆಹಾರ ಹೇಗಿರ್ತದೆ ಅಂತ ಹೇಳಿದ್ರೆ ಅದು ರೋಗ, ದುಃಖ ಮತ್ತು ಶೋಕಗಳನ್ನು ಉತ್ಪತ್ತಿ ಮಾಡ್ತದೆ. ನಾನು ಹೇಳಿದಾಗೆ ಪ್ರೋಟೀನ್ಗೋಸ್ಕರ ನಾವು ಮಾಂಸ ತಿನ್ಬೇಕಾಗಿಲ್ಲ. ಇದು ನನ್ನದೇ ಒಂದು ಉದಾಹರಣೆ, ಒಂದು ನನ್ನ ಎಕ್ಸ್ಪೀರಿಯನ್ಸ್. ಕೆಲವು ಸಮಯದ ಹಿಂದೆ ನಾನೊಂದು ಆಯುರ್ವೇದ ಆಸ್ಪತ್ರೆಯಲ್ಲಿ ಒಂದು 21 ದಿನಗಳ ಕೋರ್ಸಿಗೆ ನಾನು ಜಾಯ್ನ್ ಆಗ್ಬೇಕಾಗಿತ್ತು, ಅನಾರೋಗ್ಯಕ್ಕೆ ಒಳಗಾಗಿ. ಅದು ಅಲ್ಲಿ ಆಯುರ್ವೇದ ಆಸ್ಪತ್ರೆ ಎಲ್ಲಾ ಸಾತ್ವಿಕ ಆಹಾರವನ್ನೇ ಕೊಡ್ತಾ ಇದ್ದು. ಅಲ್ಲಿ ಅವರು ಮೊಸರು ಕೊಡ್ತಾ ಇರ್ಲಿಲ್ಲ. ನನಗೆ ಊಟದಲ್ಲಿ ಯಾವತ್ತೂ ಮೊಸರು ಬೇಕು. ಅದು ಇಲ್ಲದಿದ್ರೆ ನನಗದು ಅಪೂರ್ಣ ಅಂತ ಅನ್ನಿಸ್ತದೆ. ನಾನು ಸಿಸ್ಟರ್ ಹತ್ರ ಕೇಳಿದೆ, ನನಗೆ ಸ್ವಲ್ಪ ಮೊಸರು ಬೇಕು. ಹೇಳಿದ್ರು, ಇಲ್ಲ, ಇಲ್ಲಿ ಈ ಆಸ್ಪತ್ರೆಯಲ್ಲಿ ಮೊಸರು ಕೊಡೋದಿಲ್ಲ ನಾವು ಅಂತ. ನಾನು 21 ದಿನ ಅಲ್ಲೇ ಇರ್ಬೇಕಿತ್ತು. ನನಗೆ ಮನೆಗೆ ಬರವಾಗಿಲ್ಲ, ತುಂಬಾ ದೂರದಲ್ಲಿದ್ದೆ. ನಾನು ಅಂಗಡಿಗೆ ಹೋಗಿ ತಗೊಂಡ್ ಬರುವಾಗೂ ಇರ್ಲಿಲ್ಲ. ನಾನು ಡಾಕ್ಟರ್ ಬರುವಾಗ ನಾನು ಹೇಳಿದೆ, ನನಗೆ ಮೊಸರು ಸೇವಿಸಿ ಅಭ್ಯಾಸ, ಮೊಸರು ಇಲ್ಲದಿದ್ರೆ ನನ್ನ ಆಹಾರ ಅಪೂರ್ಣ ಅಂತ ನನಗೆ ಅನ್ನಿಸ್ತದೆ. ನನಗೆ ಸ್ವಲ್ಪ ಮೊಸರು ನನಗೆ ಕೊಡ್ಬೋದಾ, ನೀವು ಸಿಸ್ಟರ್ಸ್ಗೆ ಹೇಳ್ತೀರಾ ಅಂತ ಕೇಳಿದೆ. ಡಾಕ್ಟರ್ ನನ್ನ ಹತ್ರ ಕೇಳಿದ್ರು, ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ನಾನು ಹೇಳಿದ್ದೆ, ನಾನು ಶುದ್ಧ
ಶಾಕಾಹಾರಿ, ನಾನು ಫುಲ್ ವೆಜಿಟೇರಿಯನ್ ನನಗೆ. ಆಗ ಡಾಕ್ಟರ್ ಹೇಳಿದ್ರು, ಅವರು ಆಯುರ್ವೇದ ಡಾಕ್ಟರ್ ಅವರು ಸಿಸ್ಟರ್ಗೆ ಹೇಳಿದ್ರು, ನೋಡಿ ಇವರು ಶಾಕಾಹಾರಿ, ಇವರಿಗೆ ಇವರು ಮಾಂಸಾಹಾರ ಸೇವನೆ ಮಾಡೋದಿಲ್ಲ ಆದ್ರಿಂದ ಇವರಿಗೆ ಮಾಂಸದಲ್ಲಿರುವ ಯಾವ ಅಂಶಗಳು ಉಂಟ ಅದೆಲ್ಲ ಅವರಿಗೆ ಮೊಸರಿನಲ್ಲಿ ಸಿಗ್ತದೆ, ಆದ್ರಿಂದ ಇವರಿಗೆ ಮೊಸರು ಕೊಡಿ ಅಂತ. ಹಾಗೆ ಮಾಂಸದಲ್ಲಿ ಇರುವಂತಹ ಏನೋ ಅಂಶಗಳು, ಅದು ಪ್ರೋಟೀನ್ಸ್ ಉಂಟು ಅದರಲ್ಲಿ, ಕೆಲವು ಈಗ ಒಂದು ಏನ್ ಹೇಳ್ತಾರೆ ಜನಗಳು, ಅದೆಲ್ಲ ನಮಗೆ ಪ್ರಕೃತಿಯಲ್ಲೇ ಬೇಕಾದಷ್ಟಿದೆ. ಆದ್ರಿಂದ ಅಂಥದ್ದನ್ನ ಆಹಾರ ಸೇವಿಸಿದ್ರೆ ಸಾಕು. ನಾವು ಇನ್ನೊಂದು ಪಶು ಪ್ರಾಣಿಗೆ ಕಷ್ಟ ಕೊಟ್ಟು ಅದನ್ನು ಕೊಂದು ತಿನ್ನುವಂತಹ ಆಹಾರಗಳು ನಮ್ಗೆ ಅಗತ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ತುಂಬಾ ಹುಳಿಯಾದ, ಖಾರವಾದ, ಕಹಿಯಾದ, ಒಗರಾದ, ಉಪ್ಪಾದ ಪದಾರ್ಥಗಳು, ಅವುಗಳಿಂದ ದೇಹದ ಉಷ್ಣತೆ ಜಾಸ್ತಿ ಆಗ್ತದೆ. ರಸವಿಲ್ಲದ ಆಹಾರಗಳು ರಜೋಗುಣದವರಿಗೆ ತುಂಬಾ ಪ್ರಿಯ. ನೀವು ನೋಡಿರ್ಬೋದು ಪೇಟೆಗಳಲ್ಲಿ ಪಿಜ್ಜಾ, ಬರ್ಗರ್ ಅಂತದನ್ನೆಲ್ಲ ತಿನ್ನುವಾಗ ಅವರ ಸೈಡ್ ಅಲ್ಲಿ, ಅವರ ಟೇಬಲ್ ಅಲ್ಲಿ ಒಂದು ಕೋಕ್ ಕೂಡ ಇಟ್ಕೊಂಡಿರ್ತಾರೆ ಅವರು. ಯಾಕಂತ ಹೇಳಿದ್ರೆ ಅಷ್ಟು ಗಟ್ಟಿಯಾದ ಆಹಾರ ನಮ್ಮ ಗಂಟ್ಲಲ್ಲಿ ಇಳಿಬೇಕಿದ್ರೆ ಕೋಕ್ ಅಗತ್ಯ, ಅಷ್ಟು ಹಾರ್ಡ್ ಆಗಿರ್ತದೆ ಅದು. ಕೃಷ್ಣ ಹೇಳ್ತಾನೆ ಸತ್ವಗುಣದ ಆಹಾರ ರಸಯುಕ್ತವಾಗಿರ್ತದೆ ಅಂತ. ಇನ್ನು ತಮೋಗುಣದವರ ಆಹಾರದ ಬಗ್ಗೆ ಹೇಳೋದಿದ್ರೆ, ಅವರು ಉಚ್ಚಿಷ್ಟ ಅಂದ್ರೆ ಎಲ್ಲರೂ ತಿಂದು ಬಿಸಾಡಿದಂತಹ ಆಹಾರ ಅಥವಾ ಹಳಸಿದ, ರುಚಿ ಇಲ್ಲದ ಪ್ರಾಣಿಯ ಮಾಂಸಗಳು ಇವರ ಆಹಾರ. ಆಲೋಚನೆ ಮಾಡಿ, ನಮ್ಮ ಬಾಯಿ ರುಚಿಗಾಗಿ ನಾವು ಒಂದು ಪ್ರಾಣಿಯನ್ನು ಕೊಂದು ತಿನ್ನೋದು ಅಂತ ಹೇಳಿದ್ರೆ, ಆ ಪ್ರಾಣಿಯನ್ನು ಕೊಲ್ಲುವಾಗ ಎಷ್ಟು ನೋವಿನಿಂದ ಒದ್ದಾಡಿರ್ಬೋದು. ನಾನು ಯಾವುದೇ ಇದರ ಪರವಾಗಿ ಮಾತಾಡ್ತಾ ಇಲ್ಲ, ಜನರಲ್ ಆಗಿ. ಈಗ ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ ಒಂದು ಕಾನ್ಸೆಪ್ಟ್ ಬಂದಿದೆ, ವೀಗನ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಬಂದಿದೆ. ಹೆಜ್ಜೆ ಹೆಜ್ಜೆಗೂ ನಿಮ್ಗೆ ಅಲ್ಲಿ ಅಂತಹ ರೆಸ್ಟೋರೆಂಟ್ಗಳು ಸಿಗ್ತದೆ. ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರೋದು ಇದನ್ನು. ಅವರು ಕೂಡ ಈಗ ಪ್ರಾಣಿಗಳ ಹಿಂಸೆ ಮಾಡಬಾರದು ಅಂತ ಹೇಳೋ ಒಂದು ಕಾನ್ಸೆಪ್ಟಿಗೆ ಬಂದಿದ್ದಾರೆ ಅವರು. ಆದ್ರೆ ಅವರು ಈ ವೀಗನ್ ರೆಸ್ಟೋರೆಂಟ್ಗಳಲ್ಲಿ ಅವರು ಹಾಲನ್ನು ಕೂಡ ಸೇವಿಸುವುದಿಲ್ಲ. ಅದು ಕೂಡ ಪ್ರಾಣಿ ಮೂಲದಿಂದ ಬಂದದ್ರಿಂದ ಅವರು ಹಾಲನ್ನು ಕೂಡ ಸೇರಿಸುವುದಿಲ್ಲ. ಅಷ್ಟು ಅವರು ಅಹಿಂಸೆಯತ್ತ ವಾಲ್ತಾ ಇದ್ದಾರೆ. ಇನ್ನು ಪ್ರಸಾದದ ವಿಷಯಕ್ಕೆ ಬಂದ್ರೆ, ಅದು ಆಧ್ಯಾತ್ಮಿಕವಾದದ್ದು. ನಾವು ಯಾವುದನ್ನು ಕೂಡ ಕೃಷ್ಣನಿಗೆ, ಭಗವಂತನಿಗೆ ಅರ್ಪಿಸಿ ತಿಂದ್ರೆ ಅದು ಇದೆಲ್ಲಕ್ಕಿಂತ ಮೇಲೆ ಇರುವಂತದ್ದು. ಒಂದು ವೇಳೆ ಅದು 3 ಗಂಟೆ ಕಳೆದ ನಂತರ ಅದು ಕೂಡ ನೀವು ಅದನ್ನು ತಿನ್ಬೋದು, ಅಥವಾ ಭಕ್ತರಿಗೆ ಹಂಚಿದ್ರೆ ಪ್ರಸಾದ ಕೂಡಲೇ ಮುಗೀತದೆ. ಆದ್ರಿಂದ ನಮ್ಮ ಹೊತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ತಿನ್ನುವುದು ಉತ್ತಮ. ಇನ್ನು ಯಜ್ಞಗಳ ಬಗ್ಗೆ ಹೇಳ್ತಾನೆ. ಈಗ ನಾವು ರಾಜಸ, ತಾಮಸ, ಸಾತ್ವಿಕ ಗುಣದವರ ಆಹಾರದ ಬಗ್ಗೆ ನೋಡಿದೆವು. ಇನ್ನು ಯಜ್ಞಗಳ ಬಗ್ಗೆ ಇಲ್ಲಿ ಹೇಳ್ತಾನೆ. ಸತ್ವಗುಣದವರು ಯಾವ ರೀತಿಯಲ್ಲಿ ಯಜ್ಞ ಮಾಡುತ್ತಾರೆ? ಅವರು ಶಾಸ್ತ್ರದ ಅನುಸಾರವಾಗಿ ವಿಹಿತ ಕಾರ್ಯಗಳನ್ನಷ್ಟೇ ಮಾಡ್ತಾರೆ. ಅವರು ಶಾಸ್ತ್ರ ಗ್ರಂಥಗಳನ್ನು ಓದ್ತಾರೆ. ನಾವು ನೋಡಿದ್ದೇವೆ, ಸತ್ವಗುಣದವರು ಜ್ಞಾನದ ಅನ್ವೇಷಣೆಯಲ್ಲಿ ಇರ್ತಾರೆ. ಆದ್ರಿಂದ ಅವರು ಗ್ರಂಥಗಳ ಪಠಣ ಮಾಡಿರ್ತಾರೆ, ಶಾಸ್ತ್ರಗಳಲ್ಲಿ ಅವರಿಗೆ ನಂಬಿಕೆ ಇರ್ತದೆ, ಅವರು ದೇವರನ್ನು ನಂಬ್ತಾರೆ. ಆದ್ರಿಂದ ಅವರು ಅದಕ್ಕೆ ಅನುಗುಣವಾಗಿ ಅವರು ಯಜ್ಞಗಳನ್ನು ಮಾಡ್ತಾರೆ, ಪೂಜೆಗಳನ್ನು ಮಾಡ್ತಾರೆ, ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ. ಯಾವುದೇ ಧಾರ್ಮಿಕ ಆಚರಣೆ ಮಾಡಿದ್ರು ಕೂಡ ಅದಕ್ಕೆ ಶಾಸ್ತ್ರದ ಅನುಸಾರವೇ ಅವರು ಮಾಡ್ತಾರೆ. ಗುರು, ಶಾಸ್ತ್ರ, ಸಾಧು ಹೇಳಿದ ರೀತಿಯಲ್ಲಿ ಪೂಜೆ ಮಾಡ್ಬೇಕು ಅಂತ ನಮ್ಮ ರೀತಿಯಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, ದೇವರನ್ನು ಪ್ರೀತಗೊಳಿಸುವುದಕ್ಕಾಗಿಯೇ ನಾವು ಪೂಜೆ ಮಾಡಬೇಕು. ದಂಬಾಚಾರಕ್ಕಾಗಿ ನಾವು ಪೂಜೆ ಮಾಡೋದಲ್ಲ, ಯಾರನ್ನೋ ಪ್ರೀತಿಗೊಳಿಸುವುದಕ್ಕೋಸ್ಕರ ನಾವು ಪೂಜೆ ಮಾಡೋದಲ್ಲ, ದೇವರ ಸಂಪ್ರೀತಿಗೋಸ್ಕರವೇ ನಾವು ಪೂಜೆ ಮಾಡಬೇಕು. ಆದ್ರೆ ಕಲಿಯುಗದಲ್ಲಿ ಹರಿನಾಮವೇ ಯಜ್ಞ. ಎಲ್ಲಾ ಗ್ರಂಥಗಳು, ಎಲ್ಲಾ ಶಾಸ್ತ್ರಗಳು ಇದನ್ನೇ ಸಾರಿದೆ. ಸಾಧು ಸಂತರು ಕೂಡ ಇದನ್ನೇ ಅನುಮೋದಿಸ್ತಾರೆ. ಇನ್ನು ರಜೋಗುಣದವರು ಮಾಡುವ ಯಜ್ಞಗಳು ಹೇಗಿರ್ತದೆ ಅಂತ. ರಜೋಗುಣದವರು ಮಾಡುವ ಯಜ್ಞಗಳಲ್ಲಿ ಎಲ್ಲದರಲ್ಲೂ ಅವರು ಪ್ರತಿಫಲವನ್ನೇ ಅಪೇಕ್ಷಿಸ್ತಾರೆ. ಎಲ್ಲ ಯಜ್ಞಗಳು ಅವರು ಯಾವ್ದಾದ್ರು ಒಂದು ಪ್ರತಿಫಲ ಸಿಗ್ತದೆ ಅಂತ ಹೇಳುವ ಆಸೆ ಇಟ್ಕೊಂಡೇ ಅವರು ಮಾಡ್ತಾರೆ, ಅಥವಾ ಯಾವುದಾದ್ರೂ ಒಂದು ಉದ್ದೇಶ ಸಾಧನೆಗಾಗಿ ಅವರು ಯಜ್ಞ ಪೂಜೆಗಳನ್ನು ಮಾಡ್ತಾರೆ. ಮತ್ತು ತನ್ನ
ಸ್ಥಾನಮಾನಗಳನ್ನು ತೋರಿಸ್ಲಿಕ್ಕೆ, ಸಮಾಜದಲ್ಲಿ ತನ್ನ ಉನ್ನತ ಸ್ಥಾನವನ್ನು ತೋರಿಸ್ಲಿಕ್ಕೆ ಡಂಬಾಚಾರದಿಂದ ಈ ರೀತಿಯವರು ಯಜ್ಞ ಮಾಡ್ತಾರೆ. ಅಥವಾ ದೇವರ ಪೂಜೆ, ಯಾವುದೇ ಧಾರ್ಮಿಕ ಕಾರ್ಯಕ್ರಮ, ಯಜ್ಞ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನಡೆದು ಬಂದಂತಹ ಯಜ್ಞಗಳ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಪೂಜೆ ಪುರಸ್ಕಾರಗಳ ಬಗ್ಗೆ, ದೈನಂದಿನ ಪೂಜೆಗಳಾಗಿರ್ಬೋದು, ಅಂತ ಯಾವುದೇ ಪೂಜೆಗಳ ಬಗ್ಗೆ ಹೇಳುವಂಥದ್ದು ಇಲ್ಲಿ. ಅವ್ರದ್ದು ಒಂಥರ ಗಿವ್ ಅಂಡ್ ಟೇಕ್ ಪಾಲಿಸಿ. ನಾನು ಕೊಡ್ತೇನೆ, ನೀನು ನಂಗೆ ಪುನಃ ಕೊಟ್ಬಿಡು. ನಾನು ನಿಂಗೆ ಇಷ್ಟು ಕೊಡ್ತೇನೆ, ಅದರ ಪ್ರತಿಫಲ ನೀನ್ ನಂಗೆ ಇಟ್ಕೊಡು. ಒಂದು ರೀತಿಯ ವ್ಯವಹಾರ. ಅವರು ದೇವರೊಟ್ಟಿಗೂ ಅವರು ವ್ಯವಹಾರ ಮಾಡ್ತಾರೆ. ಇನ್ನು ತಮೋ ಗುಣದವರು, ಅವರಿಗೆ ಯಾವುದೇ ಧರ್ಮ ಗ್ರಂಥಗಳ ಆದೇಶ ಇಲ್ಲದೆ, ಪ್ರಸಾದವನ್ನು ಹಂಚದೆ, ಶ್ರದ್ಧೆ ಇಲ್ಲದೆ ಯಜ್ಞ ಮಾಡ್ತಾರೆ. ಪ್ರಭುಪಾದರು ಹೇಳ್ತಾರೆ, ಯಾರೇ ಮಂದಿರಕ್ಕೂ ಬಂದ್ರು ಕೂಡ ಅವರಿಗೆ ಪ್ರಸಾದ ಕೊಡದೆ ಅವರನ್ನು ಕಳಿಸಬಾರದು ಅಂತ. ಅವರು ಪೂಜೆಗೆ ಬರ್ಲಿ, ಪೂಜೆ ನೋಡ್ಲಿಕ್ಕೆ ಬಂದಿರ್ಲಿ, ಅಥವಾ ದೇವರ ದರ್ಶನಕ್ಕೆ ಬಂದಿರ್ಲಿ, ಪ್ರವಚನಗಳಿಗೆ ಬಂದಿರ್ಲಿ, ಅಥವಾ ಸಂಕೀರ್ತನೆಗೆ ಬಂದಿರ್ಲಿ, ಯಾವುದೇ ಉದ್ದೇಶಕ್ಕೆ ಅವರು ದೇವಸ್ಥಾನಗಳಿಗೆ ಬಂದ್ರು ಕೂಡ ಅವರಿಗೆ ಸ್ವಲ್ಪ ಪ್ರಸಾದವನ್ನು ಕೊಡಬೇಕು. ಇದು ಪ್ರಭುಪಾದರ ಆದೇಶವಾಗಿತ್ತು. ಯಾಕೆಂದ್ರೆ ಪ್ರಸಾದ ಸ್ವೀಕಾರ ಅಷ್ಟು ಪುಣ್ಯಕರವಾದದ್ದು, ಪ್ರಸಾದದ್ದು ಆಧ್ಯಾತ್ಮಿಕವಾದದ್ದು. ನೀವು ನೋಡಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಮಠ ಮಂದಿರಗಳಲ್ಲಿ ಕೂಡ ಭೋಜನದ ವ್ಯವಸ್ಥೆ ಇದೆ. ಅಲ್ಲಿ ಯಾವ ಯಾತ್ರಾರ್ಥಿಗಳಿಗೂ ತೊಂದರೆ ಆಗುದೇ ಇಲ್ಲ. ಅವರ ಆಹಾರಕ್ಕಾಗಿ ಯಾವುದೇ ಹೋಟೆಲ್ ಹುಡುಕಿಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇರುವುದಿಲ್ಲ. ಇದು ಸನಾತನ ಧರ್ಮದ ವ್ಯವಸ್ಥೆ. ಈ ರೀತಿಯ ವ್ಯವಸ್ಥೆ ನಮ್ಮ ಸನಾತನ ಧರ್ಮದಲ್ಲಿ ಬಿಟ್ರೆ ಬೇರೆ ಯಾವ ಧರ್ಮದಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ. ನೀವು ನೋಡಿ, ನಮ್ಮ ವ್ಯವಸ್ಥೆಯಲ್ಲಿ ಮಾತ್ರ ಈ ರೀತಿ ಇದೆ. ಹೀಗೆ ಕೃಷ್ಣ ಮೂರು ಗುಣದವರ ಆಹಾರದ ಬಗ್ಗೆ ಹೇಳ್ತಾನೆ, ಆಮೇಲೆ ಯಜ್ಞಗಳ ಬಗ್ಗೆ ಕೂಡ ಹೇಳ್ತಾನೆ. ಇನ್ನು ಕೃಷ್ಣ ಇಲ್ಲಿ ದಾನದ ಬಗ್ಗೆ ಹೇಳ್ತಾ ಇದ್ದಾನೆ. ಈ ಮೂರು ರೀತಿಯ ಜನರು ಯಾವ ರೀತಿ ದಾನ ಮಾಡ್ತಾರೆ ಅಂತ. ಸತ್ವಗುಣದವರು ದಾನವನ್ನು ತನ್ನ ಕರ್ತವ್ಯವೆಂದು ತಿಳಿದು ಮಾಡುತ್ತಾರೆ. ಅವರಿಗೆ ಅದರಲ್ಲಿ ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲ. ಕೃಷ್ಣಾರ್ಪಣ ಅಂತ ಹೇಳಿ ಮಾಡ್ತಾರೆ. ಅವರು ಎಲ್ಲವನ್ನು ಅವರು ಕೃಷ್ಣನಿಗೆ ಕೊಟ್ಟದ್ದು ಅಂತ ಹೇಳುವ ರೀತಿಯಲ್ಲಿ ಅವರು, ಅಥವಾ ದೇವರಿಗೆ ಅರ್ಪಣೆ ಅಂತ ಹೇಳುವ ರೀತಿಯಲ್ಲಿ ಅವರು ದಾನ ಮಾಡ್ತಾರೆ. ಯಾವ ರೀತಿ ದಾನ ಮಾಡಬೇಕು? ಯೋಗ್ಯನಾದವನಿಗೆ ಸರಿಯಾದ ಕಾಲದಲ್ಲಿ ಸರಿಯಾದ ಸಮಯದಲ್ಲಿ ದಾನ ಮಾಡಬೇಕು. ಒಂದು ಮಾತಿದೆ, ಬಲಗೈಯಲ್ಲಿ ದಾನ ಕೊಟ್ಟದ್ದು ಎಡಗೈಗೆ ತಿಳಿಯಬಾರದಂತೆ. ಆ ರೀತಿ ಅಷ್ಟು ಮುಟ್ಟಾಗಿರ್ಬೇಕು ನಾವು ದಾನ ಕೊಟ್ಟದ್ದು. ನಾವು ಅದರಿಂದ ಯಾವುದೇ ಪ್ರತಿಫಲ ನಿರೀಕ್ಷೆ ಮಾಡಬಾರದು. ಅದು ನಮ್ಗೆ ಹಿಂತಿರುಗಿ ದಾನ ಕೊಟ್ಟಿದ್ದೇವೆ ಅಂದ ಮೇಲೆ ನಾವು ಅದನ್ನು ಕೊಟ್ಟ ಮೇಲೆ ನಾವು ಅದನ್ನು ಅದರ ವಿಷಯವನ್ನೇ ಮಾಡಬೇಕು. ಆ ರೀತಿ ನಾವು ದಾನ ಮಾಡಬೇಕು. ಮತ್ತು ಸತ್ರಾರ್ಥರಿಗೆ ದಾನ ಮಾಡಬೇಕು. ಯೋಗ್ಯನಾದವರಿಗೆ ಸರಿಯಾದ ಕಾಲದಲ್ಲಿ ಸರಿಯಾದ ಸಮಯದಲ್ಲಿ ನಾವು ದಾನ ಮಾಡಬೇಕು. ಈಗ ನಾವು ನೋಡ್ಬೋದು, ಕೆಲವರು ಸಿರಿವಂತರಾಗಿ ಜನ್ಮ ತಾಳಿರ್ತಾರೆ ಈ ಜಗತ್ತಿನಲ್ಲಿ. ಬೈ ಬರ್ತ್ ಅವರು ರಿಚ್, ಅಂದ್ರೆ ಅವರು ಹಿಂದಿನ ಜನ್ಮಗಳಲ್ಲಿ ಅವರು ದಾನ ಮಾಡಿದ್ದಾರೆ ಅಂತಲೇ ಅರ್ಥ. ಯಾಕೆಂದ್ರೆ ಕೃಷ್ಣ ನಾವು 10 ಕೊಟ್ರೆ ಅದರ 100 ಪಾಲು ನಮ್ಗೆ ತಿರುಗಿಸಿ ಕೊಡ್ತಾನೆ. ನಾವು ಕೊಟ್ಟೇನು ಕೃಷ್ಣನಿಗೆ ಆಗ್ಬೇಕಾಗಿಲ್ಲ. ನಮ್ಮ ಶ್ರದ್ಧೆ ಎಷ್ಟುಂಟು, ಅದರಲ್ಲಿ ನಮ್ಮ ಭಕ್ತಿ ಎಷ್ಟುಂಟು ಅಂತ ಮಾತ್ರ ಕೃಷ್ಣ ನೋಡ್ತಾನೆ ವಿನಃ ನಮ್ಮ 10 ರೂಪಾಯಿ 20 ರೂಪಾಯಿಂದ ಯಾವುದೇ ದಾನದಿಂದ ಕೃಷ್ಣನಿಗೆ ಏನು ಆಗ್ಬೇಕು. ಎಲ್ಲಾ ಐಶ್ವರ್ಯಗಳ ಒಡೆಯ ಅವನು. ಅವನಿಂದಲೇ ನಮಗೆ ಸಿಕ್ಕಿರೋದು. ನಾವು ಅದರಲ್ಲಿ ಅವನಿಗೆ ಎಷ್ಟು ಟ್ಯಾಕ್ಸ್ ಕಟ್ತೇವೆ ಅಂತ ಇರೋದು ಮಾತ್ರ ಅಷ್ಟೇ. ಇನ್ನು ರಜೋಗುಣದವರು ಯಾವ ರೀತಿಯಲ್ಲಿ ದಾನ ಮಾಡ್ತಾರೆ? ರಜೋಗುಣದವರು ಪ್ರತ್ಯೋಪಕಾರದ ನಿರೀಕ್ಷೆಯಲ್ಲಿ ದಾನ ಮಾಡ್ತಾರೆ. ಇಲ್ಲಿ ಪುನಃ ಅವ್ರದ್ದು ಗಿವ್ ಅಂಡ್ ಟೇಕ್ ಪಾಲಿಸಿ. ನಾನು ಅವನಿಗೆ ಕೊಡ್ತಿದ್ದೇನೆ, ಯಾವತ್ತಾದ್ರೂ ಅವನು ನನಗೆ ಉಪಕಾರ ಮಾಡ್ತಾನೆ, ಈ ರೀತಿಯ ಪಾಲಿಸಿ ಅವರದ್ದು. ಈಗ ನಾನು ಈ ದಾನ ಮಾಡಿದ್ರೆ ಮುಂದೆ ನನಗೆ ಅದರಲ್ಲಿ ಏನಾದ್ರೂ ಉಪಯೋಗ ಆಗಬಹುದು. ಆ ರೀತಿಯ ಅವ್ರ ದಾನ ಅವರದ್ದು.
ಅಥವಾ ಕೆಲವು ಸಲ ಇಷ್ಟ ಇಲ್ಲದೆ ದಾನ ಮಾಡ್ತಾರೆ. ಯಾವ್ದಾದ್ರು ಸಂಘ ಸಂಸ್ಥೆಗಳು, ಚಾರಿಟಿ, ಅದಕ್ಕೆಲ್ಲ ನೀವು ನೋಡಿದ್ದೀರಿ. ಧನವಂತರ ಆದ್ರೆ ಕೆಲವರು ಅವರನ್ನು ಹುಡುಕಿಕೊಂಡು ಬಂದು ಹೇಳ್ತಾರೆ, ನೋಡಿ ನಾವು ಇಂಥ ಚಾರಿಟಿ ಮಾಡ್ತಾ ಇದ್ದೇವೆ, ಇಂಥ ಸಂಸ್ಥೆಗಳನ್ನ ಕಟ್ತಾ ಇದ್ದೇವೆ, ದಾನ ಮಾಡಿ, ನಿಮ್ಮ ಹೆಸರಿನಲ್ಲಿ ಮಾರ್ಬಲ್ ನಲ್ಲಿ ಹಾಕ್ತೇವೆ, ಬರೆಸ್ತೇವೆ ಅಂತ. ವಿಧಿ ಇಲ್ಲ, ಅವರಿಗೆ ಕೊಟ್ಟು ಬಿಡ್ತಾರೆ. ಯಾಕೆಂದ್ರೆ ಸಮಾಜ ಅವರನ್ನು ಉನ್ನತ ಸ್ಥಾನದಲ್ಲಿ ಇಟ್ಟಿದೆ, ದೊಡ್ಡವರಿಂದ ಕರೆಸ್ಕೊಳ್ತಾರೆ ಅವರು, ಆದ್ರಿಂದ ಕೊಡ್ಬೇಕಾಗುತ್ತೆ. ಅಥವಾ ನಿಮ್ಮ ಪಕ್ಕದ ಮನೆಯವರು, ಆ ಮನೆಯವರು, ಈ ಮನೆಯವರು ಕೊಟ್ಟಿರ್ತಾರೆ, ನಿರ್ವಾಹ ಇಲ್ಲ ನಿಮಗೆ, ನೀವು ಕೊಡ್ಬೇಕಾಗ್ತದೆ, ಇಲ್ಲದಿದ್ರೆ ಹೀಯಾಳಿಸ್ತಾರೆ ಸಮಾಜದವರು. ಹಣ ಉಂಟು, ಕೊಡ್ತಾ ಇಲ್ಲ, ದಾನಕ್ಕೆ ಅವನು ಹಣ ಕೊಡುವುದಿಲ್ಲ, ದಾನ ಮಾಡುವುದಿಲ್ಲ ಅವನು, ಆ ರೀತಿಯ ಮಾತುಗಳು ಬರ್ತಾರೆ. ಆದ್ರಿಂದ ಮನಸ್ಸಿಲ್ಲದೆ ಅವರು ದಾನ ಮಾಡ್ತಾರೆ. ಅದು ಕೊಟ್ಟು ಪರಿತಪಿಸ್ತಾರೆ ಅವರು. ಹಿಂದೆ ಯಾವತ್ತಾದ್ರೂ ಏನಾದ್ರೂ ಕೊಟ್ಟಿದ್ರೆ, ಕೊಟ್ಟು ಬಿಟ್ಟೆ ನಾನು, ಕೊಡದಿದ್ರೆ ನನ್ನ ಹತ್ರ ಈಗ ಅದು ನನ್ನ ಹತ್ರ ಇರ್ತಿತ್ತು, ಯಾವುದಕ್ಕಾದ್ರೂ ಉಪಯೋಗವಾಗ್ತಿತ್ತು ಅಂತ ಹೇಳಿ ಅವರು ಯೋಚಿಸ್ತಾ ಇರ್ತಾರೆ. ಇದು ರಾಜಸ ಗುಣದವರ ದಾನದ ಕ್ರಮ. ಇನ್ನು ತಮೋ ಗುಣದವರು ಯಾವ ರೀತಿಯ ದಾನ ಅಂತ ಅವರದು, ಅಶುಚಿಯಾದ ಸ್ಥಳದಲ್ಲಿ, ಅನುಚಿತ ಕಾಲದಲ್ಲಿ ಅಪಾತ್ರರಿಗೆ ದಾನ ಮಾಡುತ್ತಾರೆ. ಗೌರವವಿಲ್ಲದ ರೀತಿಯಲ್ಲಿ ಅವರು ದಾನ ಮಾಡ್ತಾರೆ. ಇದು ತಾಮಸ ದಾನ. ಅಂದ್ರೆ ಕೆಲವು ಸಲ ನೀವು ನೋಡಿರ್ಬೋದು, ಯಾರಾದ್ರೂ ಭಿಕ್ಷುಕರು ನಿಮ್ಮ ಹತ್ರ ಹಣ ಕೇಳ್ತಾ ಇದ್ರೆ ಅವರು ಹಣವನ್ನು ಹೀಗೆ ಎಸೆಯುತ್ತಾರೆ, ಅಂದ್ರೆ ಅಷ್ಟು ಕೀಳಾಗಿ ನೋಡ್ತಾರೆ. ಕೆಲವು ಸಲ ಆ ರೀತಿಯ ದಾನ ಕೂಡ ಮಾಡಬಾರದು. ಅದು ತಾಮಸ ಗುಣದವರು ಆ ರೀತಿಯಲ್ಲಿ ದಾನ ಮಾಡ್ತಾರೆ ಅಂತ ಹೇಳಿ ಕೃಷ್ಣ ವಿವರಿಸ್ತಾನೆ. ಈಗ ನಾವು ದಾನದ ಬಗ್ಗೆ, ಯಜ್ಞದ ಬಗ್ಗೆ, ಆಹಾರದ ಬಗ್ಗೆ ನೋಡಿದೆವು. ಇನ್ನು ತಪಸ್ಸು. ಇಲ್ಲಿ ರಜೋಗುಣದವರ, ತಮೋಗುಣದವರ ಮತ್ತು ಸಾತ್ವಿಕ ಗುಣದವರ ತಪಸ್ಸು ಅಂತ ಹೇಳಿದ್ರೆ, ಇಲ್ಲಿ ದೂರ ಕಾಡುಗಳಿಗೆ ಹೋಗಿಯೋ ಅಥವಾ ಹಿಮಾಲಯಕ್ಕೆ ಹೋಗಿ ಒಬ್ಬನೇ ನಿಂತು ಜಪ ಮಾಡೋ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಹಿಂದೆ ತಪಸ್ಸನ್ನ ಆಚರಿಸ್ತಾ ಇದ್ರಲ್ಲ, ಆ ರೀತಿ ತಪಸ್ಸಿನ ಬಗ್ಗೆ ಇಲ್ಲಿ ವಿವರಣೆ ಕೊಡ್ತಾ ಇಲ್ಲ. ಸಂಸಾರದಲ್ಲಿ ಇದ್ದುಕೊಂಡೇ ಭಗವಂತನ ಪ್ರೀತ್ಯರ್ಥ ಆಚರಿಸುವ ಕೆಲವು ವಿಧಿವಿಧಾನಗಳಿಗೆ, ಆಚರಣೆಗಳಿಗೆ ತಪಸ್ಸು ಅಂತ ಹೆಸರು. ಸ್ವ ಇಚ್ಛೆಯಿಂದ ನಮ್ಮ ಆರಾಮದಾಯಕ ಜೀವನ ವಿಧಾನವನ್ನು ಸ್ವಲ್ಪ ಮಟ್ಟಿಗೆ ತ್ಯಜಿಸಿ, ಅಂದ್ರೆ ತ್ಯಾಗ ಮಾಡಿ, ನಮ್ಮ ಇಚ್ಛೆಗಳನ್ನು, ಆಸೆಗಳನ್ನು ಸ್ವಲ್ಪ ಮಟ್ಟಿಗೆ ತ್ಯಾಗ ಮಾಡಿ ಭಗವಂತನಿಗೋಸ್ಕರ ಕೆಲಸ ಮಾಡುವುದು ತಪಸ್ಸು. ಅಥವಾ ಭಗವಂತನ ಪ್ರೀತ್ಯರ್ಥಕ್ಕೆ ಮಾಡುವಂತಹ ತ್ಯಾಗಕ್ಕೆ ತಪಸ್ಸು ಅಂತ ಹೇಳಿ ಹೆಸರು ಹೇಳ್ಬೋದು. ಯಾವ ರೀತಿ ಮಾಡಬೇಕು? ದೇವರನ್ನು ಮೆಚ್ಚಿಸುವ ರೀತಿಯಲ್ಲಿ ನಾವು ತಪಸ್ಸು ಮಾಡಬೇಕು. ದೇವರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯ ಸೇವೆ, ಹಿರಿಯರ ಸೇವೆ, ಇದು ದೇಹದ ತಪಸ್ಸು. ಇದು ನಾವು ಸಂಸಾರದಲ್ಲಿ ಇದ್ಕೊಂಡೇ ಮಾಡಬಹುದು. ಮಾಡಬೇಕಾದಂತಹ ಕರ್ತವ್ಯ ಕೂಡ ಇದು ನಮ್ಮದು. ಮೌನ, ಸತ್ಯವನ್ನೇ ಹೇಳುವುದು, ಅನಗತ್ಯ ಮಾತನಾಡದಿರುವುದು, ಹಿತವಾದ ಮಾತನಾಡುವುದು, ಇದು ಮಾತಿನ ತಪಸ್ಸು. ಏಕಾದಶಿಯಂದು ಶ್ರೀಹರಿಯ ಪ್ರೀತ್ಯರ್ಥ ಕೆಲವರು ಉಪವಾಸ ಮಾಡ್ತಾರೆ, ಕೆಲವರು ನಿರ್ಜಲ ಉಪವಾಸ ಮಾಡ್ತಾರೆ, ಬರೀ ತೀರ್ಥವನ್ನು ಮಾತ್ರ ಸೇವನೆ ಮಾಡ್ತಾರೆ, ಕೆಲವರು ಹಣ್ಣು ಹಂಪಲಗಳನ್ನು ಸೇವಿಸಿ ಮಾತ್ರ ಅವತ್ತು ಇರ್ತಾರೆ. ಇದು ಕೂಡ ಒಂದು ರೀತಿಯ ತಪಸ್ಸು. ಇದು ಸಾತ್ವಿಕ ತಪಸ್ಸು. ಇನ್ನು ರಜೋಗುಣದವರ ತಪಸ್ಸು, ಇವರದ್ದು ಎಲ್ಲಾ ರೀತಿಯಲ್ಲಿ ಇವರದ್ದು ಅಹಂಕಾರದ ರೀತಿ. ಅಹಂಕಾರದಲ್ಲಿ, ದರ್ಪದಲ್ಲಿ, ಜಂಬದಲ್ಲಿ ಅಥವಾ ಗೌರವ ಪಡೆಯಲಿಕ್ಕಾಗಿ, ಇದು ರಜೋಗುಣದವರ ಸ್ವಭಾವವೇ ಹಾಗೆ. ಯಾವ ರೀತಿ ಸ್ವಭಾವ ಇರ್ತದೆ ಅದೇ ರೀತಿ ಅವರ ಎಲ್ಲ ಆಚರಣೆಗಳು ಇರ್ತದೆ. ಅವರು ಪ್ರತಿಯೊಂದರಲ್ಲೂ ಮಾನ ಸನ್ಮಾನಗಳನ್ನು ಅಪೇಕ್ಷೆ ಮಾಡ್ತಾರೆ. ಕೆಲವರು ನೀವು ನೋಡಿರ್ಬೋದು, ಪೇಪರಲ್ಲಿ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ, ನಾನು ನಾಳೆ ಯಾವುದೋ ಒಂದು ಉದ್ದೇಶಕ್ಕಾಗಿ
ಅಮರಣ ಅಂತ ಉಪವಾಸ ಮಾಡ್ತೇನೆ ಅಂತ ಅವರಿಗೆ ಹೆಸರು ಬೇಕು. ಅದರಿಂದ ದೊರೆಯುವಂತಹ ಪ್ರತಿಫಲಗಳು ಬೇಕು. ಅದನ್ನು ಅಸ್ತ್ರವನ್ನಾಗಿಟ್ಕೊಂಡು ಅವರು ಏನಾದ್ರೂ ಕಾರ್ಯ ಸಾಧನೆ ಮಾಡ್ತಾರೆ. ಈ ರೀತಿ ಮಾಡುವಂತಹದ್ದು ಅಥವಾ ತ್ಯಾಗ ಅಥವಾ ತಪಸ್ಸು ಮಾಡುವಂಥದ್ದು ಇದು ರಜೋಗುಣದವರ ತಪಸ್ಸು. ಇನ್ನು ತಮೋ ಗುಣದವರ ತಪಸ್ಸು, ಇದರಲ್ಲಿ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಯಾವುದೇ ತಪಸ್ಸು ಇರುವುದಿಲ್ಲ. ಇನ್ನೊಬ್ಬರ ವಿನಾಶಕ್ಕಾಗಿ ಇವರು ತಪಸ್ಸು ಮಾಡ್ತಾರೆ. ಇನ್ನೊಬ್ಬರ ವಿನಾಶವೇ ಇವರ ಜೀವನದ ಪರಮ ಗುರಿ, ಆದ್ಯತೆ. ಕೆಲವು ಬಾರಿ ನೀವು ನೋಡಿರ್ಬೋದು, ದೇಹದ ಬೇರೆ ಬೇರೆ ಭಾಗಗಳಿಗೆ ಮೊಳೆಯನ್ನು ಚುಚ್ಚಿಕೊಂಡು ಅಥವಾ ನಾಲಗೆಗೆ ತ್ರಿಶೂಲವನ್ನು ಚುಚ್ಚಿಕೊಂಡು ಬೇರೆ ಬೇರೆ ಆಯುಧಗಳಿಂದ ತಮ್ಮನ್ನು ತಾವೇ ಹೊಡೆದುಕೊಳ್ಳುವುದು ಅಥವಾ ಚಾಟಿಯಿಂದ ತಮ್ಮನ್ನು ತಾವೇ ಬಾರಿಸಿಕೊಳ್ಳುವುದು, ಹೊಡೆದುಕೊಳ್ಳುವುದು, ಈ ರೀತಿಯ ವ್ರತಾಚರಣೆಗಳನ್ನೆಲ್ಲ ಮಾಡ್ತಾರೆ. ಬೆನ್ನಿನಲ್ಲಿ, ನಾಲಿಗೆಯಲ್ಲಿ, ಈ ಕೆನ್ನೆಯಿಂದ ಈ ಕೆನ್ನೆ ತನಕ ಅಥವಾ ಬೆನ್ನಿಗೆ ಮೊಳೆ ಹೊಡೆದು ಯಾವುದೋ ಒಂದು ಭಾರವಾದ ವಸ್ತುವನ್ನು ಎಳೆದುಕೊಂಡು ಹೋಗುದು, ಈ ರೀತಿಯಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾನೆ. ಸುಖಕರವಾಗಿರ್ಬೇಕು, ತಪಸ್ಸು ಯಾವಾಗಲೂ ಸುಖಕರವಾಗಿರ್ಬೇಕು. ನಮ್ಮನ್ನು ನಾವು ಕಷ್ಟಕ್ಕೊಳಪಟ್ಟು ಒಳಪಡಿಸಿ ಯಾವುದೇ ಕೃಷ್ಣ ಇದನ್ನು ಖಂಡಿಸ್ತಾನೆ. ಈ ರೀತಿ ಮಾಡುವುದರಲ್ಲಿ ಯಾವುದೇ ರೀತಿಯ ಫಲ ಇಲ್ಲ. ಈ ರೀತಿ ಮಾಡಿದ್ರೆ ಅದು ರಜೋಗುಣದವರು ಮಾಡಿದ ತಪಸ್ಸಾಗಿರ್ತದೆ. ತಪಸ್ಸು ಯಾವಾಗಲೂ ಕೃಷ್ಣನ ಪ್ರೀತಿಯರ್ಥ ಆಗಿರಬೇಕು. ನಮ್ಮನ್ನು ನಾವು ನೋವು ಮಾಡಿಕೊಂಡು ಏನು ಪ್ರಯೋಜನ? ಮೆಚ್ಚುಗೆ ಯಾವ ದೇವರು ನಮಗೆ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೊನೆಯ 4-5 ಶ್ಲೋಕಗಳಲ್ಲಿ ಕೃಷ್ಣ ಓಂ ತತ್ ಸತ್ ಎನ್ನುವ ಮಂತ್ರದ ಬಗ್ಗೆ ಕೃಷ್ಣ ಇಲ್ಲಿ ಹೇಳ್ತಾನೆ. 17ನೇ ಅಧ್ಯಾಯದ ಕೊನೆಯ 4 ಶ್ಲೋಕಗಳಲ್ಲಿ ಓಂ ತತ್ ಸತ್ ಎಂಬ ಪದಗಳ ಬಗ್ಗೆ ವಿವರಣೆಯನ್ನು ಕೃಷ್ಣ ಕೊಡ್ತಾ ಇದ್ದಾನೆ. ಅಂದ್ರೆ ಸೃಷ್ಟಿಯಾದ ಕಾಲದಿಂದ ಓಂ ತತ್ ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮಪ್ರಭುವಿನ ಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ತಪಸ್ಸು, ಯಜ್ಞ, ದಾನ, ಆಹಾರ ಇವನ್ನು ಈಗ ನಾವು ಸಾತ್ವಿಕ, ರಾಜಸ ಮತ್ತು ತಾಮಸ ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಆದರೆ ಇದೆಲ್ಲವೂ ಐಹಿಕ ಪ್ರಕೃತಿಯ ಸೋಂಕಿನಿಂದಲೇ ಕೂಡಿದೆ. ಆದ್ದರಿಂದ ಓಂ ತತ್ ಸತ್ ಎಂದು ಉದ್ದೇಶಿಸಿ ಎಲ್ಲವನ್ನೂ ಆಧ್ಯಾತ್ಮಿಕ ರೀತಿಯಾಗಿ ಮಾಡಿದಾಗ ಅದು ಕೃಷ್ಣನಿಗೆ ಅರ್ಪಣೆ ಆಗ್ತದೆ. ನೀವು ನೋಡಿರ್ಬೋದು, ಯಜ್ಞದಲ್ಲಿ ಈಗಲೂ ಕೂಡ ಪುರೋಹಿತರು ಯಜ್ಞದ ಆಹುತಿಯನ್ನು ಕೊಡುವಾಗ ಇದನ್ನ ಮಮ ಅಂತ ಹೇಳುವುದನ್ನು ಕೇಳಿರ್ಬೋದು ನೀವು. ಅಂದ್ರೆ ಇದು ನನ್ನದಲ್ಲ, ಇಲ್ಲಿ ಎಲ್ಲವೂ ಕೃಷ್ಣನಿಗೆ ಸೇರಿದು, ಎಲ್ಲವೂ ಕೃಷ್ಣನಿಗೆ ಅರ್ಪಿತವಾಗುವಂಥದ್ದು. ಓಂ ತತ್ಸತ್ ಎಂದು ಉದ್ದೇಶಿಸಿ ಎಲ್ಲವನ್ನು ಮಾಡಿದಾಗ ಆಧ್ಯಾತ್ಮಿಕ ಉನ್ನತಿ ಆಗ್ತದೆ. ಓಂ ತದ್ ವಿಷ್ಣು ಅಂತ ಕೂಡ ಇದನ್ನು ಬಳಸಬಹುದು. ಓಂ ತದ್ ವಿಷ್ಣು. ಯಾವುದೇ ಯಜ್ಞ, ತಪಸ್ಸು, ದಾನ ಮಾಡಿದಾಗ ಅದನ್ನು ಕೃಷ್ಣನಿಗೋಸ್ಕರ ಮಾಡಬೇಕು, ವಿಷ್ಣುವಿಗೋಸ್ಕರ ಮಾಡಬೇಕು. ಓಂ ತದ್ ವಿಷ್ಣು ಪರಮಂ ಪದಂ. ಅಂದ್ರೆ ಎಲ್ಲವನ್ನೂ ವಿಷ್ಣುವಿನ ಪ್ರೀತ್ಯರ್ಥವಾಗಿ ಮಾಡೋದ್ರಿಂದ ಎಲ್ಲಾ ಕರ್ಮಗಳು ಪರಿಪೂರ್ಣ ಆಗ್ತದೆ. ಎಲ್ಲವನ್ನು ಕೃಷ್ಣನಿಗೋಸ್ಕರ ಮಾಡಿದಾಗ ನಾವು ಅದು ಪರಿಪೂರ್ಣ ಅಂತ ಅನಿಸ್ತದೆ. ಆದ್ರಿಂದ ರಾಜಸ, ತಾಮಸ, ಸಾತ್ವಿಕ ಯಾವುದೂ ಇರ್ಲಿ, ಅದನ್ನು ಮೀರಿ ನಾವು ಶುದ್ಧ ಸಾತ್ವಿಕ ಗುಣಕ್ಕೆ ಏರ್ಬೇಕು. ಶುದ್ಧ ಸಾತ್ವಿಕ ಗುಣದಲ್ಲಿ ನಾವು ಎಲ್ಲವನ್ನು ಕೃಷ್ಣನಿಗೋಸ್ಕರವೇ ಮಾಡುವುದು. ಅದು ಯಜ್ಞ ಆಗಿರ್ಲಿ, ಯಾಗ ಆಗಿರ್ಲಿ, ತಪಸ್ಸಾಗಿರ್ಲಿ, ತ್ಯಾಗ ಆಗಿರ್ಲಿ, ದಾನ ಆಗಿರ್ಲಿ, ಯಾವುದು
ಎಲ್ಲವೂ ಕೃಷ್ಣನಿಗೋಸ್ಕರ, ಎಲ್ಲವೂ ಕೃಷ್ಣಾರ್ಪಣ. ಭಕ್ತಿಯುತ ಯಜ್ಞದ ಗುರಿ ಸತ್ಯ, ಅಂದ್ರೆ ಸತ್ಯ ಅಂತ ಹೇಳಿದ್ರೆ ಪರಮ ಸತ್ಯ, ದೇವೋತ್ತಮ ಪರಮ ಪುರುಷ. ಆದ್ರಿಂದ ಇಲ್ಲಿ ಸತ್ ಅಂತ ಹೇಳುವ ವರ್ಡ್ ಅನ್ನು ಯೂಸ್ ಮಾಡ್ತಾರೆ. ಸತ್ಯನ ಸುಪ್ರೀತಿಗಾಗಿ, ಅಂದ್ರೆ ಕೃಷ್ಣನ ಸುಪ್ರೀತಿಗಾಗಿ ಎಲ್ಲ ಯಜ್ಞ ದಾನ ತಪಸ್ಸನ್ನು ಸತ್ ಎಂದು ಕರೆಯುತ್ತಾರೆ. ಅಂದ್ರೆ ಸತ್ಯದ ಸಂಪ್ರೀತಿಗಾಗಿ ಮಾಡುವಂತಹ, ಕೃಷ್ಣನ ಮಾಡುವಂತಹ ಎಲ್ಲ ದಾನ ಯಜ್ಞ ತಪಸ್ಸು ದಾನಗಳು ಅದನ್ನು ಸತ್ ಅಂತ ಕರೀತಾರೆ. ಕೃಷ್ಣನಲ್ಲಿ ಭಕ್ತಿ ಇಲ್ಲದೆ ಮಾಡಿದ ಎಲ್ಲಾ ಕರ್ಮಗಳು ಅಶಾಶ್ವತ. ಅಂದ್ರೆ ರಾಜಸ ಗುಣದವರು ತಾಮಸ ಗುಣದವರು ಮಾಡಿರುವಂತಹ ಎಲ್ಲಾ ಕಾರ್ಯಗಳು ಅಶಾಶ್ವತ. ಅದು ಈ ಜನ್ಮದಲ್ಲಿಯೂ ಉಪಯೋಗಕ್ಕೆ ಬರುವುದಿಲ್ಲ, ಮುಂದಿನ ಜನ್ಮದಲ್ಲೂ ಉಪಯೋಗಕ್ಕೆ ಬರುವುದಿಲ್ಲ. ಆದ್ರಿಂದ ಅದು ಅಸತ್. ಅಂದ್ರೆ ಅದು ಅಸತ್ ಅಂದ್ರೆ ಸುಳ್ಳು. ಆದ್ರಿಂದ ನಾವು ಯಾವ ರೀತಿ ಸಾತ್ವಿಕ ಸ್ವಭಾವಕ್ಕೆ ಏರ್ಬೇಕು, ಸಾತ್ವಿಕ ಸ್ವಭಾವದ ರೀತಿಯಲ್ಲಿ ಆಹಾರ ಸೇವನೆ ಮಾಡಬೇಕು, ಯಜ್ಞ ಮಾಡಬೇಕು, ತಪಸ್ಸನ್ನ ಆಚರಿಸಿ ದಾನವನ್ನು ಮಾಡಿ, ಆಮೇಲೆ ಶುದ್ಧ ಸಾತ್ವಿಕ ನೆಲೆಗೆ ಏರಿ ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು. ಆಗ ನಮಗೆ ಕೃಷ್ಣನ ಧಾಮಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಇದು ಇವತ್ತಿನ ಶ್ರದ್ಧೆಯ ಪ್ರಭೇದಗಳು ಅನ್ನುವ 17ನೇ ಅಧ್ಯಾಯದ ಸಾರಾಂಶ. ತುಂಬಾ ಚಿಕ್ಕ ಅಧ್ಯಾಯ, ಸ್ವಲ್ಪ ಬೇಗನೆ ಮುಗ್ದಿದೆ. ನಾಳೆ ನಮ್ಮ ಉಪಸಂಹಾರ 18ನೇ ಅಧ್ಯಾಯ, ಕೊನೆಯ ಅಧ್ಯಾಯ ನಮ್ಮದು.